ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡನೇ ದಿನ ಕೂಡ ಲಾಕ್ಡೌನ್ ಮುಂದುವರೆದಿದ್ದು ಮಳೆಯ ನಡುವೆಯೂ ಪೊಲೀಸರು ತಮ್ಮ ಕರ್ತವ್ಯ ನಿಭಾಯಿಸಿದ್ದಾರೆ. ಖಾಸಗಿ ವಾಹನಗಳು ಬೀದಿಗಿಳಿಯದಂತೆ ಎಚ್ಚರಿಕೆ ಮನವಿಯನ್ನ ಜಿಲ್ಲಾಡಳಿತ ಮಾಡಿದೆ. ಆದರೆ ದ್ವಿಚಕ್ರ ಆಟೋ ರಿಕ್ಷಾ, ಕಾರು, ಜೀಪು ಸೇರಿದಂತೆ ಖಾಸಗಿ ವಾಹನಗಳು ಬೆಳಗಿನ ಹೊತ್ತು ನಿರಾತಂಕವಾಗಿ ಸಂಚರಿಸಿದೆ. ಬೆಳಗ್ಗೆ 8ರಿಂದ 11 ಗಂಟೆಯವರೆಗೆ ತರಕಾರಿ, ಹಣ್ಣು ಹಂಪಲು, ದಿನಸಿ, ಮಾಂಸ ಖರೀದಿಗೆ ಅವಕಾಶವನ್ನ ನೀಡಲಾಗಿದ್ದರೂ ಖಾಸಗಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಆದರೂ ರಸ್ತೆಯುದ್ದಕ್ಕೂ ವಾಹನಗಳು ಮಾತ್ರ ಸಂಚರಿಸ್ತಾ ಇರೋದು ಕಂಡುಬಂತು. ಜೋರಾಗಿ ಸುರಿತಾ ಇದ್ದ ಮಳೆಯ ನಡುವೆಯೂ ಪೊಲೀಸರು ತಮ್ಮ ಕರ್ತವ್ಯ ನಿಭಾಯಿಸಿ ಜಿಲ್ಲಾಡಳಿತದ ಆದೇಶವನ್ನು ಅಚ್ಚುಕಟ್ಟಾಗಿ ಪಾಲಿಸಿದ್ದಾರೆ. मैं रास्ता